ಇವತ್ತು ನೋಡಿ ಎಷ್ಟೋ ಮಂದಿ ಆಕ್ಸಿಡೆಂಟ್ ಆಗಿ ಬೀಳುವಾಗ ಗೌರ್ಮೆಂಟ್ ಹೇಳಿದೆ ನಾವು ಅವರನ್ನು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೋದು. ನಾವು ಅಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆಯಲು ನಮಗೆ ಟೈಮ್ ಇದೆ, ನಾವು ಅಲ್ಲಿ ನಿಂತ್ಕೊಂಡು ಆ ಫೋಟೋ ತೆಗೆಯಲು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಟೈಮ್ ಇದೆ, 1-2-3 ನಿಮಿಷ. ಯಾಕೆ ನಮ್ಮ ವಾಹನದಲ್ಲಿ ಹಾಕಿ ಅವರನ್ನು ಸೇವ್ ಮಾಡಲು ಸಾಧ್ಯವಿಲ್ಲ? ಸಾಧ್ಯವಿದೆ. ಮನಸ್ಸು, ಆ ಪ್ರೀತಿ, ಆ ಸೆಲ್ಫಿ ಅಥವಾ ಆ ವಿಡಿಯೋ ಅದು ಮಾಡಿ ಇನ್ನೂ ದುಃಖ ಹೆಚ್ಚಿಸಬೇಡಿ, ಭೋಗಿಗಳಾಗಬೇಡಿ. ಆತ್ಮೀಯ ಸಹೋದರ ಸಹೋದರಿಯರೇ, ಭೋಗಿ ಮತ್ತು ಬಿಕಾರಿ ಇದು ಯೇಸು ನಮಗೆ ಕೊಟ್ಟ ಎಚ್ಚರಿಕೆಯ ಮತ್ತೊಂದು ಸಾಮತಿ. ಅನೇಕ ಮಂದಿ ಯೋಚನೆ ಮಾಡ್ತಾ ಇದ್ದಾರೆ, ನರಕ ಇಲ್ಲ, ಸ್ವರ್ಗ ಇಲ್ಲ, ಈ ಲೋಕ ಇದೆ, ನಾವು ಸಂತೋಷವಾಗಿರೋಣ, ಬಡವನಾಗಿ ಹುಟ್ಟಿದ್ದು ಅವನ ಕರ್ಮ, ಶ್ರೀಮಂತವಾಗಿ ಹುಟ್ಟಿದ್ದು ನನ್ನ ಧರ್ಮ. ಇವರಿಗೆ ಈ ಧರ್ಮದ ಮರ್ಮನೂ ಅರ್ಥ ಆಗ್ತಾ ಇಲ್ಲ, ಅಥವಾ ಈ ಧರ್ಮದ ವಿಷಯ ಚರ್ಮದೊಳಗೂ ಹೋಗ್ತಾ ಇಲ್ಲ, ಅದೊಂದು ಇನ್ನೊಂದು ಕರ್ಮ. ಆತ್ಮೀಯರೇ, ಏನು ಯೇಸು ಸ್ವಾಮಿ ಸಂದೇಶ ಕೊಡಲು ಬಯಸ್ತಾರೆ? ಈ ಲೋಕದಲ್ಲಿ ಕೆಲವು ಜನರಿದ್ದಾರೆ, ನಾವು ಶ್ರೀಮಂತರಾಗಿದ್ದೀವಿ, ನನಗೆ ಬೇರೆ ಯಾರ್ದು ಬಿದ್ದು ಹೋಗಿಲ್ಲ. ಅಥವಾ ಇನ್ನು ಕೆಲವರು ತಟಸ್ಥರಾಗಿದ್ದಾರೆ, ಅವರೇನು ಯೋಚನೆ ಮಾಡ್ತಾರೆ, ನಾನು ಏನು ಯಾರಿಗೂ ಹಾನಿ ಮಾಡಿಲ್ಲ. ಅವನು ಒಳ್ಳೆಯದು ಮಾಡೋಲ್ಲ, ಹಾನಿನೂ ಮಾಡೋಲ್ಲ, ಒಳ್ಳೆಯದು ಮಾಡೋಲ್ಲ. ಅಂದರೆ ಬೈಬಲ್ ಹೇಳುತ್ತೆ, ನೀನು ಒಂದೇ ಬೆಚ್ಚಗಿರಬೇಕು, ಇಲ್ಲ ತಣ್ಣಗಿರಬೇಕು. ಉಗುರು ಬೆಚ್ಚ ಇದ್ದರೆ ನಿನ್ನನ್ನು ಕಾರಿ ಬಿಸಾಡಲಾಗುವುದು ಅಂತಾರೆ. ನಾವು ದೇವರ ಮುಂದೆ ಯಾರೂ ನಿಲ್ಲರೂ ಸಮರ್ಥರಲ್ಲ. ನಾವು ನಮ್ಮದೇ ಆದ ರೀತಿಯಲ್ಲಿ ಯೋಚಿಸುವುದು ಬೇಡ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಪ್ರೀತಿಸಲು, ದೇವರು ಸೃಷ್ಟಿ ಮಾಡಿದ್ದು ಪರಸ್ಪರ ಸೇವೆ ಮಾಡಲು. ನಿಮ್ಮಲ್ಲಿ ಯಾರೂ ಬಡವರು ಇರಬಾರ್ದು. ನೀವು ನೋಡಿ, ದೊಡ್ಡ ದೊಡ್ಡ ಈ ಆಶ್ವಾಸನೆಗಳನ್ನು ರಾಜಕಾರಣಿಗಳು ಕೊಡ್ತಾರೆ, ಹಸಿವು ಮುಕ್ತ ಕರ್ನಾಟಕ, ಹಸಿವು ಮುಕ್ತ ಭಾರತ ಅಂತೇಳಿ. ಆದರೆ ಇವತ್ತು ಎಷ್ಟೋ ಮಂದಿ ಹಸಿವಿನಿಂದ ನರಳುವವರಿದ್ದಾರೆ, ಆ ಹಸಿವಿನ ಆಹಾರವನ್ನು ಕದಿಯುವವರು ಇದ್ದಾರೆ. ಅವರು ಭೋಗಿ ಥರ. ಏನಾಗುತ್ತೆ? ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ನಾವು ಸತ್ತ ನಂತರ ನಮ್ಮ ಜಡ್ಜ್ಮೆಂಟ್, ತೀರ್ಪು ಹೇಗಿರುತ್ತೆ ಎಂಬುದಾಗಿ ನನಗೂ ನಿಮಗೂ ಶ್ರುತಪಡಿಸುತ್ತಾರೆ. ನಾವು ಕ್ಷುಲ್ಲಕವಾಗಿ ತೆಗೆಳುವುದು ಬೇಡ ಈ ವಾಕ್ಯಗಳು. ಏಕೆಂದರೆ ಇಲ್ಲಿ ನಾವು ಏನು ಮಾಡುತ್ತೇವೆಯೋ ಅದರ ಫಲ ನಮಗೆ ನಮ್ಮ ಪುನರುತ್ಥಾನ ಜೀವನದಲ್ಲಿ ಸಿಗುತ್ತೆ. ಇಲ್ಲಿ ಈಗ ನಾವು ನೋಡ್ತೀವಿ, ಈ ಘಟನೆಯಲ್ಲಿ ಯೇಸು ಏನು ಹೇಳ್ತಾರೆ? ಭೋಗಿ ಮತ್ತು ಬಿಕಾರಿ. ಆ ಬಿಕಾರಿಗೆ ಒಂದು ಹೆಸರಿದೆ, ಭೋಗಿಗೆ ಹೆಸರಿಲ್ಲ, ಲಾಜರ. ಅವನೇನು ಮಾಡ್ತಿದ್ದ? ಭೋಗಿ ದಿನಾಲು ಬೆಲೆ ಬಾಳುವ ಉಡುಗೆ ತೊಡುಗೆಗಳು, ನಯವಾದ ನಾರುಮಡಿಗಳು ಧರಿಸಿಕೊಂಡು ಸುಖ ಭೋಗಗಳಲ್ಲಿ ಮೈಮರೆಯುತ್ತಿದ್ದ. ಆದರೆ ಅವನ ಮನೆಯ ಬಾಗಿಲಲ್ಲೇ ಲಾಜರನೆಂಬ ಒಬ್ಬ ಬಿಕಾರಿ ಬಿದ್ದಿರುತ್ತಿದ್ದ. ಅವನ ಮೈಯಲ್ಲೆಲ್ಲ ಹುಣ್ಣು. ಈಗ ನೀವು ಕೇಳ್ಬೋದು, ನಮ್ಮ ಬಾಗಿಲ ಬಳಿ ಯಾರು ಲಾಜರ ಇಲ್ಲ ಫಾದರ್. ನಿಮಗೆ ಡ್ರೈವ್ ಮಾಡುವ ಡ್ರೈವರನ್ನು ಹೇಗೆ ಟ್ರೀಟ್ ಮಾಡ್ತೀರಾ? ಅಡುಗೆ ಮಾಡುವ ಅಡುಗೆ ಕೋಣೆಯಲ್ಲಿ ನಿಮಗೆ ಊಟ ಬಡಿಸ್ತಾರಲ್ಲ, ಅವರನ್ನು ಹೇಗೆ ನೀವು ನೋಡ್ತಿದ್ದೀರಾ? ಮನೆಯಲ್ಲಿ ಕಸ ಗುಡಿಸೋರು ಇರ್ಬೋದು, ಶುಚಿತ್ವ ಮಾಡುವವರು ಇರ್ಬೋದು, ಬಟ್ಟೆ ಒಗೆಯೋರು ಇರ್ಬೋದು, ಗಾರ್ಡನಿಂಗ್ ಕೆಲಸ, ತೋಟದಲ್ಲಿ ಕೆಲಸ ಮಾಡುವವರು ಇರ್ಬೋದು, ತೋಟಕ್ಕೆ ನೀರು ಬಿಡುವವರು ಇರ್ಬೋದು. ಯಾವ ರೀತಿಯಲ್ಲಿ ನೋಡ್ತೀರಾ? ಅನೇಕ ಸರಿ ನಾವು ಭೋಗಿಗಳಾಗಿದ್ದೀವಿ. ಅವರಿಗೆ ಏಕವಚನದಲ್ಲಿ ನಮಗಿಂತ ವಯಸ್ಸಿನಲ್ಲೂ ದೊಡ್ಡವರಾದರೂ ಏಕವಚನದಲ್ಲಿ ನಾವು ಬೈಯೋಲ್ವಾ? ಏಕವಚನದಲ್ಲಿ ಮಾತಾಡೋಲ್ವಾ? ಬಾರೋ ಹೋಗೋ ಅಂತ ಹೇಳೋಲ್ವಾ? ಯಾಕೆ? ಅವರು ದೇವರ ಮಕ್ಕಳಲ್ವಾ? ಅವರಿಗೇನಾದರೂ ನಾವು ಧರ್ಮಕ್ಕೆ ಉಚಿತ ಕೂಲಿ ಕೊಡ್ತಾ ಇದ್ದೀವಾ? ಅವರು ಕೆಲಸ ಮಾಡ್ತಾರೆ, ಕೂಲಿ ಪಡೀತಾರೆ. ಅವರು ಬಡವರು, ಅವರು ನಿರ್ಗತಿಕರು, ಅವರಿಗೆ ಏನೂ ಇಲ್ಲ ಅಂಥೇಳಿ ಅವರನ್ನು ಇವತ್ತು ಎಕ್ಸ್ಪ್ಲಾಯ್ಟ್ ಮಾಡುವವರೇ ಜಾಸ್ತಿ ಆಗಿದ್ದಾರೆ. ಯೋಚನೆ ಮಾಡಿ, ನಮ್ಮಲ್ಲಿ ಅಂಥ ಒಬ್ಬ ಭೋಗಿ ಕೂತ್ಕೊಂಡಿದ್ದಾನ. ಇವತ್ತು ನಾನು ಪ್ರವಚನ ಮಾಡ್ಬೋದು, ಪ್ರವಚನ ಮಾಡಿದಾಗೆ ನಾನು ನಡ್ಕೊಳ್ಳೋದಿದ್ದರೆ ನಾನು ಕಪಟ ಭಕ್ತಿಯುಳ್ಳ ಕಪಟ ನರಿ ಅಂಥೇಳಿ ಬೈಬಲ್ ಹೇಳ್ತಾ ಇದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಮೋಶೆಯ ಸ್ಥಳದಲ್ಲಿ ಧರ್ಮಶಾಸ್ತ್ರಿಗಳು, ಫರಿಸಾಯರು ಧರ್ಮಶಾಸ್ತ್ರಿಗಳು ಕುಳಿತುಕೊಂಡಿದ್ದಾರೆ, ಸದ್ದುಕಾಯರು ಕುಳಿತುಕೊಂಡಿದ್ದಾರೆ. ಅವರು ಹೇಳಿದ್ದನ್ನು ಕೇಳಿ ಅವರು ಮಾಡಿದ ಹಾಗೆ ಮಾಡಬೇಡಿ. ಇವತ್ತು ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಾರೆ,
ಆದರೆ ಅದರಂತೆ ನಾವು ಜೀವಿಸುತ್ತೇವೆಯಾ? ನೋಡಿ, ಜನರಿಗೆ ಹೇಳ್ತೀವಿ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಯೇಸು ಹೇಳ್ತಾರೆ, ಅವನು ಹೊರೆ ಹೊರುವಾಗ ಅದಕ್ಕೆ ಸ್ವಲ್ಪ ಕೈಗೊಡದಿದ್ದರೆ ನೀನು ಇದ್ದು ವೇಸ್ಟ್. ಯೇಸು ನಮಗೆ ಸರ್ವಶ್ರೇಷ್ಠ ಪ್ರೀತಿಯನ್ನು ಕಲಿಸ್ಕೊಟ್ರು. ಎಲ್ಲಿ? ಪಾದ ಸ್ನಾನ ಮಾಡುವುದರ ಮೂಲಕ ಪಾದ ಸೇವೆಯನ್ನು ಯೇಸು ಮಾಡಿದರು. ನೀವು ನೋಡಿ ಯಾವ ರೀತಿಯ ಸೇವೆ ನಮಗೆ ಬೇಕು. ಈ ಘಟನೆಯಲ್ಲಿ ತುಂಬ ವಿಷಯಗಳು ಯೇಸು ಹೇಳ್ತಾ ಇದ್ದಾರೆ. ಒಬ್ಬ ಭೋಗಿ, ಆ ಭೋಗಿ ನಾನು ನೀವು ಆಗಿರಬಾರ್ದು. ನಾಳೆ ನನಗೂ ನಿನಗೂ ಆ ಭೋಗಿ ಥರ ನಮ್ಮ ನ್ಯಾಯ ತೀರ್ಪು ಬರಬಾರ್ದು. ಅದಕ್ಕೆ ಈ ಒಂದು ಸಾಮತಿ ಎಚ್ಚರಿಕೆಯ ಸಾಮತಿ. ದೊಡ್ಡ ಹೈ ಟೆನ್ಷನ್ ವಯರ್ಗಳಿರುವ ಆ ಕಂಬದಲ್ಲಿ ಬರೆದಿರ್ತಾರೆ ಅಪಾಯ ಎಚ್ಚರಿಕೆ ಅಂತೇಳಿ. ಆದರೆ ಇವತ್ತು ಈ ಬೈಬಲಲ್ಲಿ ನನಗೂ ನಿಮಗೂ ದೇವರೊಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಅಪಾಯ ಎಚ್ಚರಿಕೆ. ನಿನ್ನ ಹಣ ನಿನಗೆ ಸ್ಮಶಾನಕ್ಕೆ ಕೊಂಡೋಗಬಾರ್ದು. ನಿನ್ನ ಹಣ ನಿನ್ನನ್ನು ನರಕಕ್ಕೆ ಒಳೆಯಬಾರ್ದು. ನಿನಗೆ ದುಡ್ಡಿದ್ದರೆ ದೇವರಿಗೆ ಸ್ತೋತ್ರ ಹೇಳು, ಬಡಬಗ್ಗರಿಗೆ ಸಹಾಯ ಮಾಡು, ಹಾಗೂ ಒಳ್ಳೆಯ ಪ್ರಾಮಾಣಿಕ ಜೀವನ ಜೀವಿಸು. ಪ್ರಾಮಾಣಿಕತೆಯೇ ಆಗಲಿ ನಿನ್ನ ಆಧ್ಯಾತ್ಮಿಕತೆ. ಈ ಭೋಗಿ ಏನು ಮಾಡಿದ? ಭೋಗಿನೂ ಸತ್ತ, ಬಿಕಾರಿನೂ ಸತ್ತ. ನಾಯಿಗಳು ಬಂದು ಆ ಬಿಕಾರಿಯ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಆದರೂ ಕನಿಕರವಿಲ್ಲದೆ ಜೀವಿಸಿದ ಭೋಗಿ, ಕನಿಕರವಿಲ್ಲದ ಜೀವನ. ಇವತ್ತು ನೋಡಿ, ಎಷ್ಟೋ ಮಂದಿ ಆಕ್ಸಿಡೆಂಟ್ ಆಗಿ ಬೀಳುವಾಗ ಗೌರ್ಮೆಂಟ್ ಹೇಳಿದೆ, ನಾವು ಅವರನ್ನು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೋದು. ನಾವು ಅಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆಯಲು ನಮಗೆ ಟೈಮ್ ಇದೆ. ನಾವು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಯಲು, ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಟೈಮ್ ಇದೆ, 1-2-3 ನಿಮಿಷ. ಯಾಕೆ ನಮ್ಮ ವಾಹನದಲ್ಲಿ ಹಾಕಿ ಅವರನ್ನು ಸೇವ್ ಮಾಡಲು ಸಾಧ್ಯವಿಲ್ಲ? ಸಾಧ್ಯವಿದೆ. ಮನಸ್ಸು, ಆ ಪ್ರೀತಿ, ಆ ಸೆಲ್ಫಿ ಅಥವಾ ಆ ವಿಡಿಯೋ ಅದು ಮಾಡಿ ಇನ್ನೂ ದುಃಖ ಹೆಚ್ಚಿಸಬೇಡಿ, ಭೋಗಿಗಳಾಗಬೇಡಿ. ಆ ಜೀವನದಲ್ಲಿ ಸಹಾಯ ಮಾಡುವ ಸಹಾಯಕರಾಗಿ ಒಳ್ಳೆಯ ಸದಯ ಸಮಾರಿತನಂತೆ ಜೀವಿಸಿರಿ. ಈ ಭೋಗಿ ಸತ್ತ, ಬಿಕಾರಿ ಸತ್ತ. ಈಗ ಏನಾಯಿತು? ಭೋಗಿ ನರಕಕ್ಕೋದ. ಆತ ಅಲ್ಲಿ ಬೆಂಕಿಯಲ್ಲಿ ನರಳಾಡುತ್ತಿದ್ದ. ಈ ಬಿಕಾರಿ ಸ್ವರ್ಗಕ್ಕೋದ. ಇವತ್ತು ದೀನ ದಲಿತರು ಭಾಗ್ಯವಂತರು, ಬಡವರು ಭಾಗ್ಯವಂತರು. ಯಾಕೆ? ದೇವರ ಸಾಮ್ರಾಜ್ಯವನ್ನು ಅವರು ಸವಿಯುವರು. ಇವತ್ತು ನಮ್ಮಲ್ಲಿ ಕೋಟಿ ಆಸ್ತಿಗಳಿರಬಹುದು, ವಜ್ರ ವೈಡೂರ್ಯ ಇರಬಹುದು, ಅಥವಾ ನಾನು ಇದು ನನ್ನ ಪ್ರಯತ್ನದಿಂದ ಮಾಡಿದ್ದೀನಿ ಅಂತ ಹೇಳಿರ್ಬೋದು. ನೀನು ಮಾಡಿದ್ದಿದ್ದರೆ ಅದರಲ್ಲಿ ಇವತ್ತು ಏನಾಗಿದೆ ಅಂದರೆ, ಪ್ರಾಣಿಗಳನ್ನು ಜಾಸ್ತಿ ಪ್ರೀತಿಸ್ತಾರೆ, ಮನುಷ್ಯನನ್ನು ಪ್ರೀತಿಸ್ತಾ ಇಲ್ಲ. ಇವತ್ತು ಮನುಷ್ಯನ ಪ್ರೀತಿ, ಒಬ್ಬರು ರಸ್ತೆಯಲ್ಲಿ ಬಿದ್ದರೆ ಕುಡಿದು ಬಿದ್ದಿದ್ದಾನೆ, ಅವನು ನಾಟಕ ಮಾಡ್ತಾನೆ ಅಂತೀವಿ. ಪ್ರಾಣಿ ಬಿದ್ದರೆ ನಮಗೆ ದಯೆ ಬರುತ್ತೆ. ಯಾಕಣ? ಜನರ ಮೇಲೆ ಪ್ರೀತಿ ಇಲ್ವಾ? ಎಲ್ಲೋಯ್ತು? ಮನುಷ್ಯ ಮೃಗವಾಗ್ತಾ ಇದ್ದಾನ. ಈ ಭೋಗಿ ನೋಡಿ, ಆ ಭೋಗಿ ನಮ್ಮೊಳಗಡೆ ಸೇರ್ಕೊಂಡು ಬಿಟ್ಟಿದ್ದಾನೆ. ನೀವು ಯೋಚನೆ ಮಾಡ್ಬೋದು, ದೇವರ ಕೈಯಿಂದ ತಪ್ಪಿಸಿಕೊಳ್ಳಲು ಈ ಲೋಕದಿಂದ ತಪ್ಪಿಸ್ಕೊಳ್ಬಹುದು, ನ್ಯಾಯಾಧಿಪತಿಗಳಿಂದ ತಪ್ಪಿಸ್ಕೊಳ್ಬಹುದು, ಕೋರ್ಟಿನಿಂದ ತಪ್ಪಿಸ್ಕೊಳ್ಬಹುದು. ದೇವರ ಕೋರ್ಟಿನಿಂದ ನೀವು ತಪ್ಪಿಸ್ಕೊಳ್ಳಲಾಗೋಲ್ಲ. ಸೆರೆಮನೆಯಿಂದ ತಪ್ಪಿಸ್ಕೊಳ್ಬಹುದು, ದೇವರ ಕೈಯಿಂದ ತಪ್ಪಿಸಿಕೊಳ್ಳಲು ನಮ್ಮಿಂದ ಆಗೋದಿಲ್ಲ. ಇಲ್ಲಿ ಭೋಗಿ ಆತ ಅನುಭವಿಸಿದ ನರಕ ಯಾತನೆ, ಬೆಂಕಿಯಲ್ಲಿ ಅನುಭವಿಸುವ, ಸೈತಾನನೊಟ್ಟಿಗೆ ಅನುಭವಿಸುವ ಯಾತನೆ. ಯಾರು ಹೇಳಿದರು ನರಕ ಇಲ್ಲ ಅಂತೇಳಿ? ಬೈಬಲಲ್ಲಿ ಹೇಳ್ತಾ ಇದೆ ನೋಡ್ರಿ, ನರಕ ಇದೆ, ಸ್ವರ್ಗನೂ ಇದೆ. ಆದರೆ ನರಕ ಸ್ವರ್ಗ ನಾವು ಇಲ್ಲೇ ಸೃಷ್ಟಿ ಮಾಡಿ ಹೋಗ್ತೀವಿ ಅಷ್ಟೇ. ನಾನು ಒಳ್ಳೇದು ಮಾಡಿದರೆ, ಪ್ರೀತಿ ಮಾಡಿದರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಎಲ್ಲರಿಗೂ ಗೊತ್ತು. ನಾನು ಕೆಡ್ದು ಮಾಡಿದರೆ, ಹೊಲಸು ಮಾಡಿದರೆ ನಾನು ನರಕ ಸೃಷ್ಟಿ ಮಾಡ್ತೀನಿ, ನಾನೇ ನರಕಕ್ಕೆ ಹೋಗ್ಬಿಡ್ತೀನಿ. ಏಕೆಂದರೆ ಕಳ್ಳ ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ಈ ಭೋಗಿ ಅಬ್ರಹಾಮನನ್ನು ಕರೀತಾ ಇದ್ದಾನೆ. ಬೈಬಲ್ ಏನು ಹೇಳ್ತಾ ಇದೆ? ಅಬ್ರಹಾಮ ಆ ಸನ್ನಿಧಾನದಲ್ಲಿ, ಇದೊಂದು ದೃಶ್ಯ, ನರಕದಿಂದ ಸ್ವರ್ಗ ನೋಡ್ತಾ ಇದ್ದಾನೆ ಅವನು. ಅಬ್ರಹಾಮನೇ, ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ, ನನಗೆ ಲಾಸರನನ್ನು ಕಳುಹಿಸು, ಅವನು ತನ್ನ ಬೆರಳನ್ನು ಅದ್ದಿ ನೀರಲ್ಲಿ ನನ್ನ ನಾಲಿಗೆಗೆ ಇಡಲಿ, ಈ ಕಷ್ಟದಿಂದ ನನ್ನನ್ನು ಪಾರು ಮಾಡಲಿ. ಒಂದು ಬ್ರೆಡ್ ಕೊಡಲಾಗದವನು, ಒಂದು ರೊಟ್ಟಿಯನ್ನು ಕೊಡಲಾಗದವನು, ಒಂದು ಬಟ್ಟೆಯನ್ನು ಕೊಡಲಾಗದವನು ಇವತ್ತು ಲಾಸರನ ಸಹಾಯಕ್ಕಾಗಿ ಮೊರೆ ಇಡ್ತಾ ಇದ್ದಾನೆ. ಅಬ್ರಹಾಮ ಏನು ಹೇಳ್ತಾರೆ? ಅಲ್ಲಿ ದೊಡ್ಡ ಪ್ರಪಾತ ಇದೆ. ನೋಡಿ, ಯಾರು ಪ್ರಪಾತ ಸೃಷ್ಟಿ ಮಾಡೋದು? ಬಡವರು, ಶ್ರೀಮಂತರು. ಯಾರು ಪ್ರಪಾತ ಸೃಷ್ಟಿ ಮಾಡಿದ್ದು? ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ. ಅಧರ್ಮ ಎಲ್ಲ ಅದು. ನೀವು ಸೃಷ್ಟಿ ಮಾಡಿದ್ದು.
ದೇವರು ಸೃಷ್ಟಿ ಮಾಡಿದ್ದು ಒಂದೇ, ಮಾನವ ಜಾತಿ, ಮಾನವ ಧರ್ಮ, ಮಾನವ ಪ್ರೀತಿ. ಅದನ್ನೇ ಯೇಸು ಹೇಳಲು ಬಂದರು. ಇವತ್ತು ಪ್ರಪಾತ ಸೃಷ್ಟಿ ಮಾಡಿ ವಿಶ್ವ ಜೀವಿಸ್ತಾ ಇದೆ, ನಾವು ಜೀವಿಸ್ತಾ ಇದ್ದೀವಿ. ನಾವು ಯೇಸುವನ್ನು ಹಿಂಬಾಲಿಸೋರು ಜೀವಿಸ್ತಾ ಇದ್ದೀವಿ. ಆ ಸಭೆ, ಈ ಸಭೆ, ಗಲಭೆ. ನಾವೆಲ್ಲರೂ ಒಂದಾಗಿ ಯಾಕೆ ಯೇಸುವನ್ನು ಆರಾಧಿಸಬಾರ್ದು, ಪ್ರೀತಿಸಬಾರ್ದು? ನಮ್ಮಲ್ಲಿ ಸರಿ ಬೀಳುವ ಆ ನಮ್ಮ ವಿಶ್ವಾಸವನ್ನು ನಾವೆಲ್ಲರೂ ನಂಬುವುದು ಪ್ರಭು ಯೇಸು ರಕ್ಷಕನನ್ನು. ಅವರಲ್ಲಿ ನಾವು ಜೀವಿಸಬೇಕು. ಇಲ್ಲಿ ಬೋಗಿ ಆ ಅನುಭವ, ಅವನು ಹೇಳ್ತಾ ಇದ್ದಾನೆ, ಅಬ್ರಹಾಮ ನನ್ನ ಮನೆಯಲ್ಲಿ ಇನ್ನೂ ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಕೂಡ ಇಲ್ಲೇ ಬರ್ತಾರೆ, ಅವನಿಗೆ ಗೊತ್ತಾಯಿತು. ನಾವು ಕುಟುಂಬ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದುವುದು. ಪ್ರೇಷಿತರ ಕಾರ್ಯಕಲಾಪಗಳು 16:31. ನಿನ್ನ ಕುಟುಂಬಕ್ಕೆ ರಕ್ಷಣೆ ಬೇಕಾ? ಯೋಚನೆ ಮಾಡು. ಜೀವನ ಬದಲಾಯಿಸು. ಇವತ್ತು ನಿನ್ನ ದಿನಚರಿ ಬದಲಾಯಿಸು, ನಿನ್ನ ಯೋಚನೆ ಬದಲಾಯಿಸು. ನೀನು ಭೋಗಿಯಾಗಿ ಜೀವಿಸಬೇಡ, ಒಳ್ಳೆಯದನ್ನು ಮಾಡು, ಪ್ರೀತಿಸು. ನೀ ಮಾನವ, ನಿನ್ನ ನೆರೆಯವರ, ನಿನ್ನ ಪ್ರೀತಿಪ ಮನುಜರ. ಪ್ರೀತಿಸದವನು ಕಾಣದ ದೇವರನ್ನು ಹೇಗೆ ಪ್ರೀತಿಸುವೆ? ಹೌದು, ಈ ಭೋಗಿ ಹೇಳ್ತಾ ಇದ್ದಾನೆ, ಅಬ್ರಾಮ ಲಾಜರನಿಗೆ ಇಲ್ಲಿ ಬಡದಕ್ಕಾಗದು ಪರವಾಗಿಲ್ಲ, ಮನೆಗಾದರೂ ಕಳಿಸು. ಅವನು ಈ ಅಬ್ರಹಾಮ್ ಏನು ಹೇಳ್ತಾ ಇದ್ದಾರೆ? ಅಬ್ರಹಾಮ ಹೇಳಿದರು, ಅವರಿಗೆ ಮೋಶೆಯ ಪ್ರವಾದಿಗಳ ಗ್ರಂಥ ಇದೆ. ಇವತ್ತು ನಮಗೆ ಬೈಬಲ್ ಇದೆ. ನೀವು ಹೇಳ್ಬೋದು, ನನಗೇನು ಗೊತ್ತಿಲ್ಲ, ಓದಲಿಕ್ಕೆ ಬರುತ್ತೆ ಅಲ್ಲ, ವಾಟ್ಸಪ್ ಇಮೇಲ್ ಓದಲಿಕ್ಕೆ ಬರುತ್ತೆ, ಫೇಸ್ಬುಕ್ ನೋಡಲಿಕ್ಕೆ ಬರುತ್ತೆ, ಯಾಕೆ ಬೈಬಲ್ ನೋಡಲಿಕ್ಕೆ ಬರೋಲ್ಲ? ಬೈಬಲ್ ಓದಿ. ಈ ಲೂಕನ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಆ ಎಮ್ಮಾವುಸ್ ಘಟನೆ ಇದೆ ಅಲ್ಲ, ಆ ಎಮ್ಮಾವುಸ್ ಘಟನೆಯಲ್ಲಿ ಯೇಸು ಅದನ್ನೇ ಹೇಳ್ತಾರೆ. ಮೋಶೆ ಮತ್ತು ಎಲ್ಲ ಪ್ರವಾದಿಗಳು ಯೇಸು ಕುರಿತು ಬರೆದದನ್ನು ಹೇಳ್ತಾ ಇದ್ದಾರೆ. ಇವತ್ತು ಬೈಬಲಲ್ಲಿ ದೇವರ ಪುತ್ರನ ಕುರಿತು, ರಕ್ಷಣೆ ಕುರಿತು ಬರೆದಿದೆ. ಅವರು ಗ್ರಂಥಗಳು ಓದಲಿ. ಆವಾಗ ಈ ಭೋಗಿ ಏನು ಹೇಳ್ತಾನೆ ಅಂದರೆ, ಇಲ್ಲ ಪಿತಾಮಹ ಅಬ್ರಹಾಮ, ಸತ್ತವರಿಂದ ಒಬ್ಬ ಹೋದರೆ ಅವನು ನಂಬ್ತಾರೆ. ಅಬ್ರಹಾಮ ಏನು ಹೇಳಿದ್ರು ಗೊತ್ತಾ? ಸತ್ತವರಲ್ಲಿ ಒಬ್ಬನಲ್ಲ, ಮೋಶೆ ಮತ್ತು ಪ್ರವಾದಿಗಳ ಗ್ರಂಥ ನಂಬದಿದ್ದರೆ ಸತ್ತವನು ಎದ್ದು ಹೋದರೂ ನಂಬೋಲ್ಲ. ಯೋಚನೆ ಮಾಡಿ. ಇವತ್ತು ಎಷ್ಟೋ ಅದ್ಭುತಗಳನ್ನು ಯೇಸು ಮಾಡ್ತಾ ಇದ್ದಾರೆ, ಎಷ್ಟೋ ಅದ್ಭುತಗಳನ್ನು ನಾವು ನೋಡ್ತಾ ಇದ್ದೀವಿ. ನಾವು ಯಾವ ರೀತಿಯ ವಿಶ್ವಾಸ ನಮ್ಮಲ್ಲಿದೆ? ನಾವು ಈ ಜೀವನ ಪಾವನವಾಗಬೇಕಾದ್ರೆ ಪ್ರಭುವಿನ ಹಾದಿಯಲ್ಲಿ ನಾವು ಜೀವಿಸಬೇಕು. ನಮಗೆ ಬೇಕಾದ ಹಾಗೆ ಜೀವಿಸುವ ಕ್ರೈಸ್ತ ಜೀವನ ಅಥವಾ ಈ ಲೋಕದ ಜೀವನವಲ್ಲ. ನಾವು ಯೇಸುವಿನ ಹಾದಿಯಲ್ಲಿ, ಯೇಸುವಿನ ಮಾರ್ಗದಲ್ಲಿ, ಯೇಸು ಸತ್ಯದಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ಈ ಘಟನೆ ನಮಗೆ ತಿಳಿಸುತ್ತದೆ. ಆತ್ಮೀಯರೇ, ಯೋಚನೆ ಮಾಡಿ, ನಿಮ್ಮ ಜೀವನ ಯಾವ ರೀತಿಯಾಗಿದೆ? ಒಬ್ಬ ಕ್ರೈಸ್ತನಾಗಿ, ಒಬ್ಬ ಮಾನವನಾಗಿ, ಇಲ್ಲದಿರ್ಬೋದು ನೀನು, ದೇವರು ನಿನ್ನನ್ನು ಪ್ರೀತಿಸ್ತಾರೆ. ಆದರೆ ಯೇಸುವಲ್ಲಿ ನೀನು ಜೀವಿಸುವಾಗ ನಿನಗೆ ಸ್ವರ್ಗ ಸಾಮ್ರಾಜ್ಯ ಬೇಕಾದರೆ ಯೇಸು ಹೇಳಿದ ಮಾರ್ಗದಲ್ಲಿ, ಅದಕ್ಕೆ ನಾವು ಹೇಳ್ತೀವಿ, ನಡೆಸು ನಿನ್ನ ಮಾರ್ಗದಲ್ಲಿ, ನನ್ನ ಯೇಸು ನನ್ನ ಕರ್ತನೆ, ಪ್ರಭುವೇ ನಡೆಸು ನಿನ್ನ ಮಾರ್ಗದಲ್ಲಿ. ಆ ಮಾರ್ಗದಲ್ಲಿ ನಡೆಸಬೇಕಾದ್ರೆ, ಆ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಯೇಸು ವಾಕ್ಯದಲ್ಲಿ ನಾವು ನಂಬಿಕೆ ಇಡಬೇಕು. ಯೇಸು ವಾಕ್ಯದಂತೆ ನಾವು ಜೀವಿಸಬೇಕು. ಯೇಸು ವಾಕ್ಯದಂತೆ ನಾವು ಬಾಳಬೇಕು. ಆವಾಗ ನಮಗೆ ಜಯ ಸಿಗುತ್ತೆ, ಆವಾಗ ನಮಗೆ ಬಿಡುಗಡೆ ಸಿಗುತ್ತೆ. ಇವತ್ತು ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಆಳವಾಗಿ ಚಿಂತಿಸಬೇಕು. ಸುಮ್ಮನೆ ನಾನು ಪ್ರಾರ್ಥನೆಯಲ್ಲಿದ್ದೀನಿ ಅಥವಾ ನಾನು ಈ ಲೋಕದಲ್ಲಿದ್ದೀನಿ, ಯಾರೂ ನೋಡಿಲ್ಲ, ಸತ್ತ ನಂತರ ಏನಾಗುತ್ತೆ, ಮಣ್ಣಾಗ್ತೀವಿ, ಸತ್ತೋಗ್ತೀವಿ, ಅದೆಲ್ಲ ಥಿಯರಿಗಳು ಸೃಷ್ಟಿಸಬೇಡಿ. ಆದರೆ ಒಂದಂತೂ ಸತ್ಯ, ನಮಗೆ ಈ ಜೀವ ಕೊಟ್ಟವರು ದೇವರು. ಈ ಜೀವ ದೇವರ ಬಳಿ ವಾಪಸ್ ಹೋಗಬೇಕಾದ್ರೆ ಈ ಲೋಕಕ್ಕೆ ಒಂದು ಪ್ರೇಷಿತ ಕಾರ್ಯ ಕೊಟ್ಟು ದೇವರು ನಮ್ಮನ್ನು ಕಳುಹಿಸಿದ್ದಾರೆ. ಆ ಕಾರ್ಯ ಯಾವುದು? ಸರ್ವರನ್ನು ಪ್ರೀತಿಸು, ಸರ್ವರಿಗಾಗಿ ಪ್ರಾರ್ಥಿಸು, ಸರ್ವರನ್ನು ಕ್ಷಮಿಸು, ಸರ್ವರ ಸೇವೆ ಮಾಡು, ಸರ್ವವನ್ನು ಸಹಿಸಿ ಜಯಿಸು. ಅಂತಹ ದೇವರ ಮಕ್ಕಳು ನಾವಾಗಿದ್ದೀವಿ. ಈ ಭೋಗಿ ಮತ್ತು ಬಿಕಾರಿಯ ಜೀವನ ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಕಿರು ಕ್ರೈಸ್ತ ಸಮುದಾಯದಲ್ಲಿ, ನಮ್ಮ ದೇವಾಲಯದಲ್ಲೂ ಕೂಡ ಆಗುತ್ತೆ. ನಾನು ಅಷ್ಟು ದಾನ ಮಾಡಿದ್ದೀನಿ, ಇಷ್ಟು ದಾನ ಮಾಡಿದ್ದೀನಿ. ದೇವರು ನಿನ್ನ ದಾನ ನೋಡಲ್ಲ, ನಿನ್ನ ಹೃದಯ ನೋಡ್ತಾರೆ. ದೇವರು ಕೊಟ್ಟಿದ್ದರಿಂದ ಮಾಡಿದೆ ನಿನ್ನ ದಾನ, ದೇವರಿಗೆ ಸ್ತೋತ್ರ ಅಂತ ಹೇಳು. ನೀನು ಏನು ಮಾಡದೆ, ಕೆಲವು ಜನರಿದ್ದಾರೆ, ಅವರು ಬರ್ತಾರೆ ಹೋಗ್ತಾರೆ, ಅವರು ಏನು ಮಾಡೋಲ್ಲ, ಅವರು ಯಾವುದರಲ್ಲೂ ಭಾಗವಹಿಸೋಲ್ಲ. ನಾವು ದ್ವೀಪಗಳಲ್ಲ, ನಾವು ಒಂದು ಐಕ್ಯತಾ ಸಮೂಹ. ಅದಕ್ಕಾಗಿ ಐಕ್ಯತೆಯಿಂದ ಪರಸ್ಪರ ಪ್ರೀತಿಸೋಣ. ನಾವು ದೂರ ನಿಲ್ಲುವುದೂ ಅಲ್ಲ,
ಒಂದು ಧರ್ಮ ಕೇಂದ್ರದಲ್ಲಿ, ಒಂದು ವಿಶ್ವಾಸದಲ್ಲಿ ನಾವು ಜೊತೆ ಇರುವಾಗ, ಜೊತೆ ಸೇರಿ ಒಳ್ಳೆಯ ಕಾರ್ಯಗಳನ್ನು, ಇವತ್ತು ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಸಂಸ್ಥೆಯ ಮೂಲಕ ಮಾಡ್ತಾ ಇರಬಹುದು, ಸ್ವಾರ್ಥೆಯ ಮೂಲಕ ಮಾಡ್ತಾ ಇರಬಹುದು. ಆ ಎಲ್ಲ ಕಾರ್ಯಗಳ ಕೇಂದ್ರ ಬಿಂದು, ಕೇಂದ್ರ ಶಕ್ತಿ ಪ್ರಭು ಯೇಸು. ಆ ಪ್ರಭು ಯೇಸು ನಮ್ಮ ಜೊತೆಗಿರುವಾಗ ನಮಗೆ ಭಯವಿಲ್ಲ. ಆತ್ಮೀಯರೇ, ಆ ಪ್ರಭು ಯೇಸುವಿನ ಆಶೀರ್ವಾದ ನಿಮಗೆ ಲಭಿಸಲೆಂದು ಹಾಗೂ ಇವತ್ತಿನ ಶುಭ ಸಂದೇಶದ ವರದಾನ ನಮಗೆ ಲಭ್ಯವಾಗಲೆಂದು, ನಮ್ಮ ಜೀವನವನ್ನು ತಿದ್ದಿ ಮಾರ್ಪಾಟು ಮಾಡುವ ಶಕ್ತಿ ನಮಗೆ ಸರ್ವಶಕ್ತ ದೇವರು ಕರುಣಿಸಲೆಂದು ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸೋಣವೇ. ಸರ್ವಶಕ್ತ ಕರುಣಾಳು ತಂದೆಯೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು ದೇವ. ಇದೋ ಈ ಭೋಗಿಯ ಥರ ಜೀವಿಸಿ ನಮ್ಮ ಜೀವನ ಪಾಪಮಯವಾಗಿದೆ. ನಮಗೆ ನರಕ ಕಟ್ಟಿಟ್ಟ ಬುತ್ತಿ ಅಂತೇಳಿ ಇವತ್ತಿನ ಈ ಶುಭ ವಾಕ್ಯ ಹೇಳ್ತಾ ಇದೆ. ನಾವು ಭೋಗಿಯ ಜೀವನ ಬಿಟ್ಟು ನೀವು ಹೇಳಿದ ಪ್ರಕಾರ ಮಾನವೀಯ, ಪ್ರಾಮಾಣಿಕ, ಪರಿಶುದ್ಧ, ಪಾಪ ತ್ಯಜಿಸಿ ಜೀವಿಸುವ ಜೀವನ ಜೀವಿಸುವಂತೆ ಆಶೀರ್ವದಿಸಿರಿ. ನಮ್ಮ ದೇಹದಲ್ಲಿರುವ, ಮನಸ್ಸಿನಲ್ಲಿರುವ ಕೊರತೆಗಳನ್ನು ನೀಗಿಸಿರಿ. ನಮ್ಮ ಜೀವನದಲ್ಲಿ ನಿಮ್ಮ ಕರುಣೆ, ನಿಮ್ಮ ದಯೆ, ನಿಮ್ಮ ಪ್ರೀತಿ ಇಳಿದು ಬರಲಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು ನಮ್ಮ ದೇಹ, ಆತ್ಮ, ಮನಸ್ಸಿನಿಂದ ಬಿಟ್ಟು ಸುಟ್ಟು ಬೂದಿಯಾಗಲಿ. ಇದೋ ಈ ಲೋಕದಲ್ಲಿ ಅಹಂಕಾರ, ಸ್ವಾರ್ಥ, ಗರ್ವದಿಂದ ಜೀವಿಸುತ್ತಿರುವವರ ಮನಸ್ಸನ್ನು ಪರಿವರ್ತಿಸಿ, ಬದಲಾಯಿಸಿ, ಅಭಿಷೇಕಿಸಿರಿ. ಅವರೂ ಕೂಡ ತಮ್ಮನ್ನೇ ಸಂಪೂರ್ಣ ಸೇವೆಯಲ್ಲಿ ತೊಡಗಿಸಿ ಅವರ ಮನಸ್ಸನ್ನು ನೀವು ಬಿಡುಗಡೆ ಮಾಡಿ ಆಶೀರ್ವದಿಸಿರಿ. ಎಲ್ಲರೂ ಪ್ರೀತಿ, ಶಾಂತಿ, ಸಮಾಧಾನದಿಂದ ಬಾಳುವ ವರವನ್ನು ಕರುಣಿಸಿರೆಂದು ನಾನು ಪ್ರಾರ್ಥಿಸುತ್ತೇನೆ. ಯೇಸು ನಾಮದಲ್ಲಿ ಸರ್ವರಿಗೂ ಜಯವಾಗಲಿ, ರೋಗ ರುಜಿನಗಳಿಂದ ಮುಕ್ತಿ ಸಿಗಲಿ ಮತ್ತು ನೀವು ಯೋಚಿಸುವ ಕಾರ್ಯಗಳೆಲ್ಲ ಪ್ರಭು ನಾಮದಲ್ಲಿ ಆಶೀರ್ವಾದಗೊಳ್ಳಲೆಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ, ಸುತ, ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.